ಸರಮಿ ದಾನವ ಬಂದು ದಿನ ದಿನ ದಂಡಿಸುತ್ತಿರುವ ಬಗೆಯ ಸಾಧ್ವಿ ಶಿರೋಮಣಿ ನೀನಮ್ಮ. ಅನುದಿನವೂ ಅನುನಿತ್ಯವೂ ನನ್ನ ಬಳಿಯಲ್ಲೇ ಇದ್ದುಕೊಂಡು ನನ್ನ ಪಾದ ಪೂಜೆಯನ್ನು ಮಾಡುತ್ತಾ ಬಂದವಳು ನೀನು. ಸತ್ಯ. ನೀನಾಡುವ ಒಂದೊಂದು ನುಡಿಯನ್ನು ಕೇಳಿದಾಗ ಮನಸ್ಸಿನ ಕಷ್ಟವೆಲ್ಲವೂ ದೂರವಾಗಿ ಹೋಗುತ್ತಾ ಇತ್ತು. ಎಲ್ಲೋ ಇದ್ದಂಥ ನಾನು ಎಲ್ಲೋ ಇರುವಂತಹ ಸಂದರ್ಭದಲ್ಲಿ ನೀನಾಡಿದಂತಹ ನುಡಿಯನ್ನು ತಾಳ್ಮೆಯಿಂದ ಕೇಳುತ್ತಾ ಇದ್ದೆ. ಹೌದಮ್ಮ. ಸರಮ್ಮ ಅಮ್ಮ, ಯಾವುದೇ ತಾಳ್ಮೆಯ ನುಡಿಯನ್ನು ಕೇಳುವಂತಹ ಶಕ್ತಿಯನ್ನು ನಾನಿಂದು ಕಳೆದುಕೊಂಡಿದ್ದೇನಮ್ಮ. ಈ ದುಷ್ಟ ರಕ್ಕಸರು ಬಂದು ಪರಿಪರಿಯಾಗಿ ನನ್ನ ಪೀಡಿಸುವಂತಹ ಸಂದರ್ಭವನ್ನು ಕಂಡಾಗ ಬದುಕುವುದು ಯಾಕೆ ಎನ್ನುವುದಾಗಿ ಪ್ರಶ್ನೆಯೇ ಉಳಿಯುತ್ತಾ ಉಂಟು. ಸರಮ್ಮ ಅಮ್ಮ, ಈತನ ಆಡುವಂತ ಒಂದೊಂದು ನುಡಿಯನ್ನು ಕೇಳುವುದಕ್ಕಿಂತ ಅದು ಅದು ಕೆಂಡದಲ್ಲಿ ಬಿದ್ದು ಸಾಯುವುದೇ ಲೇಸಮ್ಮ, ಸಾಯುವುದೇ ಲೇಸು. ಆದರೆ ನಾನು ಇಷ್ಟು ದಿವಸ ಬದುಕಿದ್ದು ಯಾಕೆ ಗೊತ್ತುಂಟ? ಒಂದೇ ಒಂದು ಆಸೆ ಅಮ್ಮ, ಒಂದೇ ಒಂದು ಆಸೆ. ಲಕ್ಷ್ಮಣ ದೇವ, ಲಕ್ಷ್ಮಣ ದೇವ ಎಲ್ಲಿರುವುದು ಲಂಕಾನಗರ. ಅಲ್ಲಿಗೆ ಬಂದಿರು ನಾನು ಇರುವುದು, ಅಲ್ಲಿಗೆ ಬಂದಿರು ನಾನು ಇರುವುದು ಸ್ವಪ್ನ. ಸ್ವಪ್ನದಲ್ಲಿಯೂ ಸಾರಿದೆನು. ಎಲ್ಲಿಯ ರಾಮನಿಲ್ಲಿ ಲಕ್ಷ್ಮಣ ದೇವ. ಸರಮಿ ಅಮ್ಮ, ಎಷ್ಟು ದಿವಸ ನಾನು ಬದುಕಿದ್ದು ಯಾಕೆ ಗೊತ್ತಾಯ್ತಾ? ನನ್ನ ಉಸಿರಲ್ಲಿದ್ದದ್ದು ರಾಮ, ನಿಜ. ನನ್ನ ನಾಲಿಗೆ ನುಡಿಯಲ್ಲಿದ್ದದ್ದು ರಾಮ, ಸತ್ಯ. ನಾನು ಸೇವಿಸುವಂತಹ ಗಾಳಿ ರಾಮ, ದಿಟ. ನಾನು ಮಾತಾಡುತ್ತಿರೋ ಮಾತೆಲ್ಲ ರಾಮ ಎನ್ನುವುದಾಗಿ ನಾನು ಅರ್ಥ ಮಾಡಿಕೊಂಡಿದ್ದೇನೆ. ರಾಮನನ್ನು ಬಿಟ್ಟು ಈ ಪ್ರಪಂಚದಲ್ಲಿ ಬದುಕಿ ಎನ್ನುವುದು ನನಗಿಲ್ವಮ್ಮ. ರಾಮನನ್ನೇ ನಂಬಿ ಬದುಕಿದವಳು ನಾನು. ಅಂದು ಧನುಸ್ಸನ್ನು ಮುರಿದಂತಹ ಸಂದರ್ಭದಲ್ಲಿ ಹೂವಿನ ಮಾಲೆಯನ್ನು ಹಾಕಿದೆ, ರಾಮನನ್ನು ನಾನು ವರಿಸಿದೆ. ಬದುಕಿನಲ್ಲಿ ದೊಡ್ಡ ಆಶಾ ಗೋಪುರವನ್ನು ಕಟ್ಟಿದ್ದೆ ತಾಯಿ ನಾನು. ಆದ್ರೆ ಆ ಆಶಾ ಗೋಪುರವೇ ಇಂದು ಕಳಚಿ ಬೀಳುವಂತಹ ಸಂದೇಹ ಉಂಟಾಗುತ್ತಾ ಇದೆ. ನನ್ನವರು ಬರುತ್ತಾರೆ ಬರುತ್ತಾರೆ ಎನ್ನುವುದಾಗಿ ಕನಸು ಕಂಡವಳು ನಾನು. ಒಂದಲ್ಲ ಒಂದು ನನಗಾಗಿ ರಾಮಚಂದ್ರಮ ಬರುತ್ತಂತೆ ಭಾವಿಸಿದ್ರೆ ಎಲ್ಲಿಯ ರಾಮ, ಎಲ್ಲಿಯ ಲಕ್ಷ್ಮಣ, ಎಲ್ಲಿಯ ಅಯೋಧ್ಯ ನಗರ, ಎಲ್ಲಿಯ ಲಂಕಾ ನಗರ? ಅಲ್ಲಿಂದ ಇಲ್ಲಿಗೆ ಬಂದು ನನ್ನನ್ನು ಕರೆದುಕೊಂಡು ಹೋಗುವುದು ಎಲ್ಲವೂ ಕನಸಾಗಿ ಹೋಯಿತು ಸರಮ, ಎಲ್ಲವೂ ಕನಸಾಗಿ ಹೋಯಿತು. ಇಲ್ಲ ಇಲ್ಲ, ಬರುತ್ತಾರೆ ಬರುತ್ತಾರೆ ಎನ್ನುವುದಾಗಿ ಆತ್ಮವಿಶ್ವಾಸ ನನ್ನ ಕಾಡುತ್ತಾ ಇತ್ತು. ಬೇಡಮ್ಮ, ಬೇಡ, ಪ್ರಭು ಶ್ರೀರಾಮಚಂದ್ರ ಬರುವುದಿಲ್ಲ, ನನ್ನನ್ನು
ಹೆಣ್ಮಕ್ಕಳಿಗೆ ಆಗುವುದು ಬೇಡ. ಅದಕ್ಕಾಗಿ ಪತಿವ್ರತೆಯಾದ ನನಗೊಂದೇ ಇರುವುದು ದಾರಿಯಮ್ಮ, ಒಂದೇ ಇರುವುದು. ನೋಡಿದ್ಯೆ ಸರಮ್ಮ, ಅಮ್ಮ, ಹೆಣ್ಮಕ್ಕಳಿಗೆ ಭಗವಂತ ನೀಳವಾದ ಕೇಶರಾಶಿಯನ್ನು ಕೊಟ್ಟಿರ್ತಾನಂತೆ. ಯಾಕೆ ಬಲ್ಲಯ್ಯ? ಯಾಕೆ ತಾಯಿ? ಕೇವಲ ಅಂದವಾಗಿ ಚಂದವಾಗಿ ಕಾಣುವುದಕ್ಕಲ್ಲಮ್ಮ, ಮತ್ತೆ ಆಪತ್ಕಾಲದಲ್ಲಿ ತನ್ನ ಮಾನವನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಭಗವಂತನು ನೀಳವಾದ ಕೇಶರಾಶಿಯನ್ನು ಹೆಣ್ಮಕ್ಕಳೇ ಕೊಟ್ಟಿರುತ್ತಾನೆ. ನನಗಿರುವುದು ಒಂದು ದಾರಿ. ಏನಮ್ಮ? ರಾಮ ಬಂದು ನನ್ನನ್ನು ಬಿಡಿಸಿಕೊಂಡು ಹೋಗುವುದಿಲ್ಲ. ದುಷ್ಟನಾಡುವಂತಹ ಮಾತನ್ನು ಕೇಳುವುದಕ್ಕೆ ಅಸಾಧ್ಯವಾಗಿ ಹೋಯಿತು. ಅದಕ್ಕಾಗಿ ಇದೋ ಈ ನೀಳವಾದ ಕೇಶರಾಶಿಯನ್ನೇ ನನ್ನ ಕೊರಳಿಗೆ ಸುತ್ತಿ ಸಾಯ್ತಾನೆ. ಬಿಡು ಬಿಡು ಬಿಡು. ತಾಯಿ, ಕಂಡೆ, ನಾನು ಕಂಡೆ. ಕಂಡೆ ನೀತಿಯೊಳಗೆ ಕಮಲಾಕ್ಷಿ, ನಾನು ಬದುಕಲಾರಿಲ್ಲ. ಬೇಡಪ್ಪ. ಕಂಡೆ ನೀತಿಯೊಳಗೆ ಕಮಲಾಕ್ಷಿ, ಬದುಕು. ಪುಂಡರೀಕ ನೇತ್ರನು ಮಾರ್ತಾಂಡ ಜಾತ ಸುಗ್ರೀವನ, ಹಿಂಡು ಕವಿಗಳ ಕೂಡಿಕೊಂಡು ಬಂದನೆಂಬುದನ್ನು ನಿಜ. ಹಿಂಡು ಕವಿಗಳ ಕೂಡಿಕೊಂಡು ಬಂದನೆಂಬುದನ್ನು ಕಂಡೆ. ಕಂಡೆ ನೀರಿ ನಿದ್ರೆಯೊಳಗೆ ಕಮಲ ಕಮಲ ಸಾಯುತ್ತೇನೆ. ಯಾವತ್ತು ಈ ರೀತಿಯಾದಂತಹ ನಿರ್ಧಾರವನ್ನು ಕೈಗೊಳ್ಳಬಾರದು ತಾಯಿ. ಇಂತಹ ಬದುಕು ಯಾವ ಹೆಣ್ಣು ಮಕ್ಕಳಿಗೂ ಬರುವುದು ಬೇಡ ತಾಯಿ. ಅಮ್ಮ, ನಿಮ್ಮಲ್ಲಿ ಒಂದು ವಿಚಾರವನ್ನು ನಾನು ಹೇಳುತ್ತೇನೆ. ಈ ವೇಳೆಯಲ್ಲಿ 4ನೇ ಜಾವದಲ್ಲಿ ಕಂಡಂತಹ ಸ್ವಪ್ನ ಯಾವತ್ತು ನಿಜವಾಗ್ತದೆ ಅಂತ ಅಲ್ಲಮ್ಮ. ಬಲ್ಲವರಾಡಿದಂತಹ ಮಾತು ಯಾವತ್ತೂ ಸತ್ಯವಾಗುತ್ತದೆ ಎಂಬ ರಾಜ್ಞರ ಮಾತು ನಿಜ. ಹಾಗೆ ನಿನ್ನೆಯ ದಿವಸ 4ನೇ ಜಾವದಲ್ಲಿ ಸ್ವಪ್ನವನ್ನು ಕಂಡೆ ತಾಯಿ. ಸ್ವಪ್ನ? ಹೌದಮ್ಮ. ಸ್ವಪ್ನಕ್ಕೂ ನನಗೂ ಸಂಬಂಧ ಏನಮ್ಮ? ಸಂಬಂಧ ಉಂಟಮ್ಮ. ಯಾವ ರೀತಿ? ಪುಂಡರೀಕ ನೇತ್ರನಾದಂತಹ ಮಾರ್ತಾಂಡ ತೇಜರಾದಂತಹ ಶ್ರೀರಾಮಚಂದ್ರ ಸುಗ್ರೀವಾದಿ ಹಿಂಡು ಕಪಿಗಳನ್ನು ಕೂಡಿ ಈ ಲಂಕಾ ನಗರಕ್ಕೆ ಬರುವುದನ್ನು ನಾನು ಕಣ್ಣಾರೆ ಕಂಡೆ ತಾಯಿ. ಹೌದಮ್ಮ, ಸತ್ಯವೇ? ಸತ್ಯ. ಆಮೇಲೆ 10 ತಲೆಯಾತ ರಕ್ತ ವಸ್ತ್ರವನ್ನು ಉಟ್ಟುಕೊಂಡು ಕತ್ತೆಯ ಮೇಲೆ ಏರಿ ದಕ್ಷಿಣಾಭಿಮುಖವಾಗಿ ಯಾತ್ರೆಯನ್ನು ಮಾಡುವುದನ್ನು ನಾನು ಕಣ್ಣಾರೆ ಕಂಡೆ. ಹೋಗ್ಲೇಬೇಕು. ಸತ್ಯವೇ ಈ ಮಾತು? ಸತ್ಯ. ಆಮೇಲೆ ಪರಮ ಪತಿವ್ರತೆಯಾದಂತಹ ಮಂಡೋದರಿ ತನ್ನ ಕೊರಳ ಮಾಂಗಲ್ಯವನ್ನೇ ಕಿತ್ತು, ಮುಡಿಯ ಹೂವನ್ನೇ ಕಿತ್ತು, ಮೂಲೆಯಲ್ಲಿ ಕುಳಿತುಕೊಂಡು ಕಣ್ಣೀರನ್ನು ಸುರಿಸುವುದನ್ನು ಕಂಡೆ ತಾಯಿ. ಸರಮ. ಅಷ್ಟು ಮಾತ್ರವಲ್ಲ, ಮತ್ತೆ ಈ ಲಂಕೆಯ ಅಷ್ಟಭಾಗ್ಯವೆಲ್ಲ ಹೋಗಿ ಆ ದುಷ್ಟರ ಸಂಹಾರವಾಗಿ ವಿಭೀಷಣ ದೇವ ಪಟ್ಟವನ್ನು ಆಳುವಂತಹ ದೃಶ್ಯವನ್ನು ನಾನು ಕಂಡೆ ತಾಯಿ. ನೀವು ಚಿಂತಿಸುವಂತಹ ಅಗತ್ಯವಿಲ್ಲ ತಾಯಿ. ನಿಮ್ಮ ಗಂಡನಾದಂತಹ ಶ್ರೀರಾಮಚಂದ್ರ ಆದಷ್ಟು ಬೇಗ ಇಲ್ಲಿಗೆ ಬಂದು ನಿಮ್ಮನ್ನು ಕರೆದುಕೊಂಡು ಹೋಗಿ ಅಯೋಧ್ಯೆಯಲ್ಲಿ ನಿಮ್ಮನ್ನು ಪಟ್ಟದಲ್ಲಿ ಕುಳ್ಳಿರಿಸಿ ಈ ಭೂಮಂಡಲವನ್ನು ಆಳುವಂತಹ ದೃಶ್ಯವನ್ನು ಕಂಡೆ ತಾಯಿ. ಸತ್ಯ ತಾಯಿ, ಸತ್ಯ ಸತ್ಯ. ಸರಮ, ನೀನಾಡಿದಂತಹ ನುಡಿಯನ್ನು ಕೇಳಿದಾಗ ಮನಸ್ಸಿಗೆ ಸ್ವಲ್ಪ ಹಗುರವಾಯಿತು, ಸಂತೋಷವಾಯಿತಮ್ಮ. ಆದ್ರೆ ಅದರ ಬಗ್ಗೆ ಯೋಚನೆ ಮಾಡುವುದಲ್ಲ. ದುಷ್ಟನಾದ ರಾವಣ ಸಾಯಲೇಬೇಕು. ಆದರೆ ಸಾಧ್ವಿ ಶಿರೋಮಣಿ ಅಂತ ಮಂಡೋದರಿಗೆ ವೈದವ್ಯ ದೀಕ್ಷೆ ಬರ್ತದಲ್ಲ ಎನ್ನುವುದಾಗಿ ಯೋಚನೆ ಮಾಡುತ್ತಾ ಇದ್ದೇನೆ. ಸರಮ, ಅಮ್ಮ, ನೀ ಬಂದು ತುಂಬಾ ತಡವಾಗಿ ಹೋಯಿತು. ನನಗಾಗಿ ಕಾದು ದಣಿದವರು ನೀವು. ಹೋಗಿ ಅಮ್ಮ, ಸ್ವಲ್ಪ ವಿಶ್ರಾಂತಿಯಲ್ಲಿರಿ. ರಾಮ ಧ್ಯಾನದಲ್ಲಿ ನಿರತಳಾಗಿರ್ತೇನೆ. ಹೋಗಿ ಅಮ್ಮ, ಹೋಗುತ್ತಾಯಿ. ಮನದಲ್ಲಿ ಕಡುನೋದಾಗ ಚಿಂತಿಸುವ ಜಾನಕಿಗೆ ಕನಸಿನೊಳವ ಕೇಳ್ದೊಡಂಬಡಿಸಿ ನಿಜಕ್ಕೆ ಮರಕೊನೆಯು ಅನುರೂಪಿನಿರುವುದವನು ಎಲ್ಲವೂ ಕಾಣುತ್ತಿದ್ದ ಹನುಮ ಈನ ಗುಣದ ಸೌಭಾಗ್ಯ ಚಿಂತಾಮಣಿಗೆ
ತನ್ನೊಳು ಮಾತನಾಡಿದನು ಜಾನಕಿಯು ಕೇಳುವಂತೆ ಆ ಕುಲದ ಸೌಭಾಗ್ಯದ ನಿಧಿಯಾದ ಶ್ರೀರಾಮಚಂದ್ರನ ಪಟ್ಟದರಸಿವಳು ಎನ್ನುವುದರಲ್ಲಿ ಸಂದೇಹವೇ ಇಲ್ಲ. ನಡೆದಿರುವಂತಹ ವಿದ್ಯಮಾನಗಳನ್ನೆಲ್ಲ ಕಾಣುತ್ತಾ ಇದ್ದರೂ ಪ್ರತಿಭಟಿಸುವುದಕ್ಕೆ ನಾನು ಮುಂದಾಗಲಿಲ್ಲ. ಯಾಕೆ? ಇದು ಎಲ್ಲಿಯವರೆಗೆ ಮುಂದುವರಿಯುತ್ತದೆ ಎನ್ನುವುದನ್ನು ಕಾಣುವ ಕಾಂಕ್ಷೆ ಮಾತ್ರ. ನಾನಿಲ್ಲಿಗೆ ಬಂದಿದ್ದೇನೆ ಎನ್ನುವುದು ಮಹಾತಾಯಿಗೆ. ನಾನು ಮರಗೊಂಬಿನಲ್ಲಿಯೇ ಇದ್ದು ಮಾತಾಡಿದರೆ ಸಾಲದು, ಪ್ರಕಟವಾಗಿ ಇಳಿದು ನಾನು ಯಾರು, ಯಾರಿಂದ ಕಳುಹಿಸಲ್ಪಟ್ಟವ, ಏನು ಅಂತ ಅವಳು ತಿಳಿಬೇಕೋ ಬೇಡವೋ? ಹಾಗಿದ್ರೆ ಎಲ್ಲಿಂದ ಆರಂಭ ಮಾಡುವುದು? ಮಂಗಳ ಮಹಿಮನಲ್ಲಿಂದ ಪ್ರಾರಂಭ ಮಾಡುವುದು. ಮಂಗಳ ಮಹಿಮ ರಾಮನ ಪಾದದಿಡಿಯಿಂದ ಬಂದೇನೋ ಕೋಮಲಾಂಗ ಲಕ್ಷ್ಮಣ ದೇವ ಅಳುಕಿದ ಬಗೆಗಿಂದ ಬಂದೇನಮ್ಮ ವಾದ ಸಂಭವ ಎನ್ನುವ ಮಾತೆ ಜನ ದೇವಿ ಬಂದೇನಮ್ಮ ಭಾನುಜಾತ ನಿನ್ನೊಡೆಯ ಸಂಪ್ರೀತಿಗಳು ಬಂದೇನಮ್ಮ ಮಂಗಳ ಮಹಿಮ ರಾಮನ ಪಾದದಿಡಿಯಿಂದ ಬಂದೇನಮ್ಮ ಅಮ್ಮ ಜಾನಕಿ ದೇವಿ, ನಿನಗೆ ಅಭಿವಾದನಗಳು ತಾಯಿ. ಇದೋ ಮಾತನಾಡಿಸುತ್ತಿರುವ ಯಾರೋ ಏನೋ ಅಂತ ನೀನು ಗ್ರಹಿಸುವುದು ಬೇಡ ತಾಯಿ. ನಿನ್ನರಸನಾಗಿರುವ ಅಲ್ಲ ಲೋಕಕ್ಕೆ ಮಂಗಳವನ್ನುಂಟು ಮಾಡತಕ್ಕ ಮಂಗಳ ಮಹಿಮನಾದ ಶ್ರೀರಾಮಚಂದ್ರನ ಪಾದನೆಡೆಯಿಂದ ಬಂದವ ತಾಯಿ ನಾನು. ಕೋಮಲಾಂಗನಾಗಿರುವ ಲಕ್ಷ್ಮಣದೇವ ಕಳುಹಿಕೊಟ್ಟ ಕಾರಣವೇ ಬಂದೆ. ನನ್ನ ಹೆಸರು ಹನುಮಂತ ಅಂತ. ಮಾತೆ ಅಂಜನಾದೇವಿ ವಾಯುದೇವರ ಸುಕುಮಾರ ನಾನು. ಹೆಚ್ಚೇನು ತಾಯಿ, ಸಾಗರವನ್ನು ಲಂಘಿಸಿ ಇದೋ ನಿನ್ನನ್ನು ಕಾಣುವುದಕ್ಕಾಗಿ ಬಹಳ ದೂರ ಹಾರಿ ಬಂದವನಮ್ಮ. ಸಾಗರದ ಆಚೆ ತಟಿಯಲ್ಲಿ ನನಗಾಗಿ ನನ್ನ ಬರೋಣದ ನಿರೀಕ್ಷೆಯಲ್ಲಿ ಪ್ರತಿಯೊಬ್ಬರು ಕಾಯ್ತಾ ಇದ್ದಾರೆ ತಾಯಿ. ನಾನು ರಾಮದಾಸ ಹನುಮಂತ. ಹನುಮನ ಮಾತಿಗೆ ಜಾನಕಿ ಚಂದ್ರನದಿ ಕಪಟವೆಂದು ಸುಮ್ಮನೆ ಇರಲು ಹಿಂದಾಗಿತು ಜನರು ಹಿಂದಿವರಳೋಳು ಬಳಿಕದ ಕಿರುತೆಲ್ಲ ಚಂದ್ರನದಿ ಕಪಟವೆಂದ ನನ್ನ ನುಡಿಗಳನ್ನು ಒಮ್ಮೆಗೆ ಕೇಳಿಸಿಕೊಂಡರೂ ಇದು ಕಪಟ ಅಂತ ಮುಖವನ್ನು ತಿರುಗಿಸಿ ಕೂತಿದ್ದಾಳೆ. ಹಾಗಾದ್ರೆ ಇವಳನ್ನು ನಂಬಿಸಬೇಕು ಅಂತಾದ್ರೆ ನಾನು ಏನು ಹೇಳಬೇಕು? ಇವಳಿಗೆ ಗೊತ್ತಿದ್ದದ್ದು ಇವಳ ಬದುಕಿನಲ್ಲಿ ನಿಜ ರೂಪದಲ್ಲಿ ಒದಗಿ ಬಂದದ್ದು ನನಗೂ ಗೊತ್ತಿದೆ ಅಂತ ನಾನು ಹೇಳಬೇಕು. ಎಲ್ಲಿಂದ ಪ್ರಾರಂಭಿಸುವ? ವರ್ತಮಾನವೆಲ್ಲ ಬೇರೆ ಚಿತ್ತಬೀರು ದೇವಿ ನಮ್ಮ ವರ್ತಮಾನವೆಲ್ಲ ಬೇರೆ ಸತ್ಯ ಸತ್ಯವೆಂಬುದನ್ನು ನೀವೇ ಬಲ್ಲಿರಿಯೇ ದಾರಿಯುಳಿ ಸಾಕೇತಪುರದಿ ಪೃಥ್ವಿಮಾನ ಶರದನುಗೆ ಸುತ್ರೀಯರು ಮೂರು ಮಂದಿ ಪತ್ನಿಯರು ಚಿತ್ತಬಿದ್ದು ದೇವಿ ನಮ್ಮ ವರ್ತಮಾನವೆಲ್ಲ ಬೇರೆ ಸತ್ಯವೋ ಅಸತ್ಯವೋ ಎನ್ನುವುದನ್ನು ನೀವೇ ಬಲ್ಲಿರಿ ತಾಯೇ. ಧಾತ್ರಿಯಲ್ಲಿ
ಮಿಥಿಲಾಪುರ ಅಯೋಧ್ಯೆಯಂತೆ, ಚಕ್ರವರ್ತಿ ಮನೆತನವಂತೆ, ಅದನ್ನಾಳುವ ದೊರೆ ದಶರಥ ಭೂಪತಿಯಂತೆ. ಅವನಿಗೆ 3 ಮಂದಿ ಹೆಂಡಿರಂತೆ, ಕೌಸಲ್ಯ, ಕೈಕ, ಸುಮಿತ್ರೆ ಎಂಬ ಹಾಗೆ. ಆ 3 ಮಂದಿಗಳಲ್ಲಿ 4 ಮಂದಿ ಮಕ್ಕಳಂತೆ, ರಾಮ, ಭರತ, ಲಕ್ಷ್ಮಣ, ಶತ್ರುಘ್ನ ಎಂಬ ಹಾಗೆ. ಆ 4 ಮಂದಿಗಳಲ್ಲಿ ಹಿರಿಯನಾದಂತಹ ಶ್ರೀರಾಮಚಂದ್ರ ಬಿಲ್ಲನ್ನು ಎತ್ತಿ ನಾರೀ ಬಂಧವನ್ನು ಮಾಡುವ ಹೊತ್ತಿನಲ್ಲಿ ಅದು ತುಂಡವಾಯಿತಂತೆ. ಶಿವಧನುಸ್ಸನ್ನು ಹೆದೆಯೇರಿಸಿದವನಿಗೆ ತನ್ನ ಮಗಳನ್ನು ಕೊಡ್ತೇನೆ ಎನ್ನುವಂತಹ ನಿಮ್ಮವಿಯರಾದಂತಹ ಜನಕನ ಮಾತಿಗೆ ಅನುಗುಣವಾಗಿ ಅವನಿಗೆ ನೀನು ಸತಿಯಾಗಿ ಒದಗಿದೆಯಂತೆ ತಾಯಿ. ವಿವಾಹವಾಗಿ ಸಂಸ್ಕಾರಯುಕ್ತವಾಗಿ ಸಂಸ್ಕಾರದಿಂದ ಬರುವ ಹೊತ್ತಿನಲ್ಲಿ ರಾಮ ಅಲ್ಲ ಪರಶುರಾಮ ಅರರ ಪಿಡಿ ಪಿಡಿ ತನ್ನುವ ಅಂತ ದುರ್ಜಟಿಯ ಹಾಗೆ ಬಂದನಂತೆ. ಆ ರಾಮನ ಕೈಯಲ್ಲಿದ್ದಂತಹ ಬಿಲ್ಲನ್ನು ಎಳೆದು ಅವನ ನಾಭಿಗೆ ಶರಪ್ರಯೋಗ ಮಾಡಿದರಂತೆ ನಿನ್ನರಸನಾಗಿರುವಂತಹ ಶ್ರೀರಾಮಚಂದ್ರ. ಆಮೇಲೆ ಅಯೋಧ್ಯೆಯನ್ನು ಸೇರಿ ಬಹಳಷ್ಟು ವರ್ಷಗಳು ಕಳೆದಾದ ಬಳಿಕ ನಿನ್ನ ಮಾವನಾಗಿರುವಂತಹ ದಶರಥ ಭೂಪತಿ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ ಎನ್ನುವುದನ್ನು ಸಂಕಲ್ಪಿಸಿದನಂತೆ. ಕೈಕೆಯ ತಿರುಮಂತ್ರದ ಮೂಲಕವಾಗಿ ತಪ್ಪಿ ಹೋಗಿ ಜನ್ಮದಾತನ ನುಡಿಯನ್ನು ನಡೆಸುವುದಕ್ಕೆ ಬೇಕಾಗಿ ಗರವೇಗ ಶ್ಯಾಮನಾದ ಶ್ರೀರಾಮಚಂದ್ರ ವನಾಭಿಮುಖನಾಗಬೇಕಾದ ಪ್ರಸಂಗ ಬಂತಂತೆ. ಗಂಡ ಕಾಡಿಗೆ ಹೋಗುವಾಗ ಹೆಂಡತಿಯಾದವಳು ಊರಲ್ಲಿ ಕೂತುಕೊಳ್ಳುವುದು ಸರಿಯಲ್ಲ ಅಂತ ಅವನು ನೆರಳಾಗಿ ಹೊರಟೆ ನೀನು. ನಿನ್ನ ಮೈದುನನಾದ ಲಕ್ಷ್ಮಣನು ಜೊತೆಯಾಗಿ ಬಂದರಂತೆ. ಕಾಡ ಮಧ್ಯೆ ಚಿತ್ರಕೂಟದಲ್ಲಿ ನಡೆದು ಹೋಯಿತು ಪಾದುಕಾ ಪ್ರಧಾನ. ಪಂಚವಟಿ ಪ್ರದೇಶಕ್ಕೆ ಬಂದಾಗ ಯಾವಳೋ ಒಬ್ಬಳು ಹೆಣ್ಣು ಮಾಯಾ ಮೋಡಿಯ ಮೂಲಕವಾಗಿ ನಿನ್ನ ಗಂಡನನ್ನು ರವಿಸಿದ ಹೊತ್ತಿನಲ್ಲಿ ಅವಳ ಕರ್ಣನಾಸಾಚ್ಛೇದನವಾಯಿತಂತೆ ತಾಯಿ. ಆ ಬಳಿಕ ಅಮ್ಮ ನೀನು ಒಂದು ಕಾಂಚನ ಮೃಗವನ್ನು ಬಯಸಿದೆಯಂತೆ. ಚಿನ್ನದ ಬಣ್ಣದ ಹರಿಣ ಬೇಕು ಅಂತ ಒತ್ತಾಯ ಮಾಡಿದ್ದಕ್ಕಾಗಿ ನಿನ್ನ ಗಂಡ ತರುವುದಕ್ಕಾಗಿ ಹೊರಟು ಹೋದರಂತೆ. ಕೇಳಿ ಬಂದ ಶಬ್ದವನ್ನು ಆಧರಿಸಿ ಅಶ್ಲೀಲವಾಗಿ ನುಡಿದು ಲಕ್ಷ್ಮಣನನ್ನು ಕಳುಹಿಸಿದೆಯಂತೆ. ಆ ಬಳಿಕ ರಾವಣನೆನ್ನುವಂತಹ ಘೋರ ರಾಕ್ಷಸ ಸನ್ಯಾಸಿ ವೇಷದಲ್ಲಿ ಬಂದು ನಿನ್ನನ್ನು ಅಪಹರಿಸಿದರಂತೆ. ತಡೆದಿರುವಂತಹ ಜಟಾಯುವನ್ನು ಕಾಪಟ್ಯದ ಯುದ್ಧದ ಮೂಲಕವಾಗಿ ರೆಕ್ಕೆ ಕತ್ತರಿಸಿ ಬೀಳುವ ಹಾಗೆ ಮಾಡಿದರಂತೆ. ಪ್ರಾಣೋತ್ಕ್ರಮಣ ಸ್ಥಿತಿಯಲ್ಲಿ ಬೀಳುತ್ತಿರುವಂತಹ ಜಟಾಯುವಿಗೆ ವರವನ್ನು ಇತ್ತೆಯಂತೆ ನೀನು ಗಂಡನನ್ನು ಕಾಣುವಲ್ಲಿವರೆಗೆ ನಿನ್ನ ಪ್ರಾಣ ಹೋಗದೇ ಇರಲಿ ಅಂತ. ಅಲ್ಲಿಯವರೆಗೆ ನಿನಗೂ ಗೊತ್ತಿದೆ, ನಿನಗೆ ಗೊತ್ತಿಲ್ಲದೆ ಇದ್ದದ್ದುಂಟಮ್ಮ. ಕುಂಜರ ಗಮನೆ ಕುಂಜರ ಗಮನೆ ಕೇಳಾಮೆ ಶ್ರೀರಾಮ ಕಂಜದರಾಯ ಕಾಯ ಮಂಜುಳಗಾಯ ಲಕ್ಷ್ಮಣದಗ ಖಗಕುಲದ ಜೀವವನ್ನು ಕಂಡರು ಮಂಜುಳಗಾಯ ಲಕ್ಷ್ಮಣದಗ ಖಗಕುಲದ ಜೀವನ ಕಂಡರು ಕುಂಜರ ಗಮನೆ ಕೇಳಾಮೆ ಶ್ರೀರಾಮ ಕಂಜದರಾಯ ಅಮ್ಮ ಅಮ್ಮ, ಹೋಗಿರುವಂತಹ ಶ್ರೀರಾಮಚಂದ್ರ ನಿನಗಾಗಿ ಬೇರೊಂದು ಮೃಗವನ್ನು ಕೊಂದು ಅದರದ್ದಾದಂತಹ ಕಂಚುಕಕ್ಕೆ ಬೇಕಾದ ಚರ್ಮವನ್ನು ಸುಲಿದು ತರುವ ಹೊತ್ತಿನಲ್ಲಿ ನೀನಿರ್ಲಿಲ್ವಂತೆ. ಅಮೃತವೇ ನಂಜಾಯಿತೋ ಎನ್ನುವ ಭಾವದಿಂದ ದಕ್ಷಿಣಾಭಿಮುಖವಾಗಿ ಅಣ್ಣ ತಮ್ಮಂದಿರು ಹೊರಟು ತಾಯಿ ಪ್ರಾಣ ಬಿಡುವ ಹೊತ್ತಿನಲ್ಲಿ ಇದ್ದ ಜಟಾಯುವಿಗೆ ನೀನು ಕೊಟ್ಟಂತಹ ವರಾವನ ಜೀವವನ್ನು ಉಳಿಸಿತ್ತು. ಜಟಾಯುವನ್ನು ಅವರು ಕಂಡರು, ಮಾತಾಡಿಸಿದರು. ರಾವಣೇಶ್ವರರಿಂದ ನೀನು ಅಪಹರಿಸಲ್ಪಟ್ಟಿದ್ದು ಎನ್ನುವ ವರ್ತಮಾನ ಗೊತ್ತಾಯಿತು ತಾಯಿ. ಆ ಬಳಿಕ ಪುಣ್ಯವೇದಿಯಲ್ಲಿ ಶಬರಿಯನ್ನು ನೋಡಿದ್ರು, ಕಬಂದನನ್ನು ಉತ್ತರಿಸಿದ್ರು. ಪಂಪಾ ಸರಸಿಯ ತಟಾಕದಲ್ಲಿ ನಾನೇ ಶ್ರೀರಾಮನನ್ನು ಲಕ್ಷ್ಮಣನನ್ನು ಎತ್ತಿ ನನ್ನ ಹೆಗಲಲ್ಲಿ ಕುಳ್ಳಿರಿಸಿ ಋಷಮುಖ ಪರ್ವತದ ಮೇಲ್ಭಾಗಕ್ಕೆ ಕೊಂಡೊಯ್ದವ ಸುಗ್ರೀವ ಸಖ್ಯದ ಮೂಲಕವಾಗಿ ವಾಲಿಯ ಸಂಹಾರವಾಯಿತು ತಾಯೇ. ತನ್ನ ತಮ್ಮನ ಹೆಂಡತಿಯನ್ನು ಇಡಿಸಿಕೊಂಡಿರುವಂತಹ ವಾಲಿಗೆ ಶಾಸ್ತಿಯನ್ನು ಮಾಡುವುದರ ಮೂಲಕ ಧರ್ಮವನ್ನು ಕಾಪಾಡಿದ ಶ್ರೀರಾಮಚಂದ್ರನಿಗೆ ಅನುಯಾಯಿಯಾಗಿ ಅನುವರ್ತಿಯಾಗಿ ತಾನು ಬರ್ತೇನೆ ಅಂತ ಸುಗ್ರೀವ 77 ಕೋಟಿ ಕಪಿನಾಯಕರ ಜೊತೆಯಲ್ಲಿ 18 ಭೂತ ಕಪಿ ಸೈನ್ಯವನ್ನೂ ಕರೆದು ತಂದ. ದೇವಿಯಾದ ನಿನ್ನನ್ನು ಹುಡುಕುವುದಕ್ಕೆ 4 ಪಂಗಡಗಳಾಗಿ ಪೂರ್ವಾಭಿಮುಖವಾಗಿ, ಪಶ್ಚಿಮಾಭಿಮುಖವಾಗಿ, ಉತ್ತರಾಭಿಮುಖವಾಗಿ ಹೊರಟು ಹೋದವರು ಅನೇಕ ಮಂದಿಗಳು. ದಕ್ಷಿಣಾಭಿಮುಖವಾಗಿ ಬಂದವರಲ್ಲಿ ನಾನು ಒಬ್ಬನಮ್ಮ. ತಾಯೇ, ಇಲ್ಲಿವರೆಗೆ ಬಂದು ಮುಟ್ಟಿದ್ದೇನೆ. ನೀನು ನನಗೆ ಕಾಣ ಸಿಕ್ಕಿದ್ದೀಯಾ. ನಾನು ರಾಮದೂತ, ರಾಮಬಂಟ ಅಂತ ಹೇಳಿದ್ರು ಯಾಕೆ ತಾಯಿ ನೀನು ನನ್ನನ್ನು ಮಾತಾಡಿಸ್ತಿಲ್ಲ, ನನ್ನನ್ನು ಒಪ್ಪುತ್ತಾ ಇಲ್ಲ? ಕೇಳುತ್ತ ಕಣ್ಣೊಳ ಶ್ರುಗಳು ಜಾರಿ
ಬೀಳುಗೊಂಡುದು ಮನದ ಸಂಶಯದು ಅರ್ಧ ಬೀಳುಗೊಂಡುದು ಮನದ ಸಂಶಯೊಳದರ್ಥ ಬಲಗಾಲ ತೊಡೆಯಲಿ ನಿನ್ನ ಬಲಗಾಲ ತೊಡೆಯಲ್ಲಿ ಮಧ್ಯಲಾಂಛನ ಉಂಟಂತೆ ನಾಲ್ಕು ಪಾರುಳುದುಳಿ ನಾಲ್ಕು ಪಾದದಲ್ಲಿ ಓದುಳಿ ಚಾಂಚಲ ಬಳಿಕ ಕುರುಹುಗಳ ನೀಲ ಕೊಂತಳೆಗೆಳೆದರು ಬಲಗಾಲ ತೊಡೆಯಲ್ಲಿ ಮತ್ಸ್ಯಲಾಂಛನ ಉಂಟು ಅಂತ ಹೇಳಿದಾಗ ಮನಸ್ಸಿಗೆ ಆವರಿಸಿರುವಂತಹ ಚಿಂತೆಯ ಮುಕ್ಕಾಲು ಭಾಗವೂ ಕಳೆದು 4ರಲ್ಲಿ 1 ಅಂಶ ಮಾತ್ರವೇ ಉಳಿದಿದೆ. ಹಾಗಾದ್ರೆ ಏನು ಮಾಡ್ಲಿ? ಚಿತ್ರಕೂಟದ ಕಥೆ. ಚಿತ್ರಕೂಟದಲ್ಲಿ ನೀವು ಜಲ ಕ್ರೀಡೆಯಾಡುವಾಗ ನೀವು ಜಲ ಕ್ರೀಡೆಯಾಡುವಾಗ ಎತ್ತಿ ಕೈಯಲ್ಲಿ ನಿಮ್ಮ ಬೇಕಾಡರು ಅನ್ನದು ಸರಿಯೇ ಏನಮ್ಮ? ಎತ್ತಿ ಮುಗೈಯಲ್ಲಿ ನಿಮ್ಮ ನೆತ್ತಿ ಬಿಸಾಡನ್ನದು ಸರಿಗೆ ಚಿತ್ರಕೂಟದಲ್ಲಿ ನೀವು ಜಲಕ್ರೀಡೆಯಾಡುವಾಗ ಅಮ್ಮ ಓ ತಾಯಿ, ನಿಮಗೂ ನಿಮ್ಮ ಗಂಡನಿಗೂ ಮಾತ್ರ ಗೊತ್ತಿದ್ದ ಒಂದು ಸತ್ಯ ಹೇಳ್ತೇನೆ. ನನ್ನಲ್ಲಿ ಹೇಳಿದ್ದಾರೆ, ನಾನು ಅವರ ಮಗ ಅಂತ ಕರೆದು ಪ್ರೀತಿಯಿಂದ ನನ್ನಲ್ಲಿ ಹೇಳಿದ್ದಾರೆ. ನಿಮಗೆ ಚಿತ್ರಕೂಟದಲ್ಲಿ ಜಲಕ್ರೀಡೆಯಾಡಬೇಕು ಅಂತ ಮನಸ್ಸಾಯ್ತಂತೆ. ನಿಮ್ಮ ಗಂಡನ ಜೊತೆಯಲ್ಲಿ ನೀವು ಕಾಸಾರಕ್ಕೆ ಇಳಿದು ಬಹಳ ಚಂದದಲ್ಲಿ ಜಲಕ್ರೀಡೆಯನ್ನು ಆಡ್ತಾ ಇದ್ದೀರಂತೆ. ವಿನೋದಕ್ಕಾಗಿ ಅವರು ನಿಮ್ಮನ್ನು ಮುಂಗೈಯಲ್ಲಿ ಎತ್ತಿ ತೆಗೆದು ಸ್ವಲ್ಪ ದೂರ ಬಿಸಾಡಿದ್ರಂತೆ. ಆಗ ಸ್ವಲ್ಪ ಬೇಸರದಿಂದಲೂ ಸ್ವಲ್ಪ ನೋವಿನಿಂದಲೂ ಹುಸಿ ಮುನಿಸಿನಿಂದ ನೀವು ಅತ್ತಿದ್ದೀರಂತೆ. ಹೌದೇನಮ್ಮ ತಾಯೇ? ಭಗವಾನ್ ಅತ್ರಿ ಮಹರ್ಷಿಗಳು ಅವರ ಹೆಂಡತಿಯಾದ ಅನುಸೂಯಾದೇವಿ ದಿವ್ಯ ದುಕೂಲವನ್ನು ತೊಡಿಸಿ ಅಂಗಕ್ಕೆ ಬಂಗಾರದ ಒಡವೆಗಳನ್ನೆಲ್ಲ ಇರಿಸಿ ನೀನು ಚಿರಮುತ್ತೈದೆಯಾಗು ಮಗಳೇ ಅಂತ ನಿಮ್ಮ ಹಣೆಗೆ ನೊಸಲಿಗೆ ತಿಲಕವನ್ನು ಒತ್ತಿದ್ರಂತೆ. ಹೌದೇನಮ್ಮ? ಮುಂದೆ ಬರುವಾಗ ಮಹಾಚಾಪವೊಂದನ್ನು ಅಗಸ್ತ್ಯ ಮಹರ್ಷಿಗಳು ನಿಮ್ಮ ಗಂಡನಿಗಾಗಿ ತೆಗೆದಿರಿಸಿ ಕೊಟ್ರಂತೆ, ದುಷ್ಟ ಸಂಹಾರಕ್ಕಾಗಿ. ಹೌದೇನಮ್ಮ? ಹೋಗ್ಲಿ, ಇದೆಲ್ಲ ಸುಳ್ಳಾದರೂ ಅಂಗನೇ ಕೇಳಿ ಮಾತೆಲ್ಲ ಸುಳ್ಳಾದರೆ ಈ ಮಾತೆಲ್ಲ ಸುಳ್ಳಾದರೆ ಮಂಗಳ ಮಗಿ 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 ರಾಮನ ಮಂಗಳ ಮಗಿ ರಾಮನ ಕಿರುಬೆರಳಿಗಿಟ್ಟು ದೂರವೇ ನೋಡು ರಾಮನ ಬೆರಳಿಗಿಟ್ಟು ದೂರವೇ ನೋಡು ಅಮ್ಮ ಅಂಗನೇ ಈಗ ನಾನಾಡಿದ ಮಾತುಗಳೆಲ್ಲ ಸುಳ್ಳಾದರೂ ಅಯ್ಯೇ ಮಂಗಳ ಮಹಿಮನಾಗಿರುವಂತಹ ಶ್ರೀರಾಮಚಂದ್ರನ ಕಿರು ಬೆರಳಿಗೆ ಧರಿಸಿದಂತಹ ಉಂಗುರ ಹೌದು ಅಲ್ವೋ ಅಂತ ನಿನಗೆ ಗೊತ್ತು. ನಿನ್ನ ಗಂಡನ ಕೈಯ ಬೆರಳ ಉಂಗುರ ರಾಜಮುದ್ರೆಗಿದ್ದು ಅಯೋಧ್ಯೆಯ ಮನೆತನದ ಭಾಗ್ಯದ ಹೆಸರನ್ನು ಕೆತ್ತಿಸಿಕೊಂಡಿರುವ ಮುದ್ರೆಯ ಉಂಗುರ ಶ್ರೀರಾಮಚಂದ್ರನ ಕಿರುಬೆರಳ ಉಂಗುರ. ನೋಡು ತಾಯಿ, ನೋಡು. ಶ್ರೀರಾಮ
ಶ್ರೀರಾಮ ಕರಗಂಜದ ನುಡಿಯುಂಡಾಗ ಮುದ್ರೆಯೋ ನೋಡು ನಾರಿ ಜಾನಕಿ ರಾಮ ರಾಮ ತೋಷಿಸುತ್ತಲದನು ಕೈಗೆ ತಾನು ತುತೋ ನಾರಿ ಜಾನಕಿ ತೋಷಿಸುತ್ತಲದನು ಕೈಗೆ ತಾನು ತುತೋ ಸ್ವಾಮಿಯೇ ಹೇರಳಾಕೃತಿ ಶೋಕವಿರುವುದು ಜಗಗಳ ಹೇರಳಾಕೃತಿ ಶೋಕವಿರುವುದು ಜಗಗಳ ಸರ್ವಾಂಗವು ಲೇಪಿಸಲು ಕಾರುಣ್ಯಾಂಬುದಿ ರಾಮ 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 ಎನ್ನುತ್ತ ಆಶಾಭಾವನೆ ಕಂಡೆ ರಾಮ 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 ಶ್ರೀರಾಮ ಕರಕಂಜದಂಗುಲಿಯೊಲಿಟ್ಟ ಮುದ್ರೆಯಂ ನೋಡು ನಾರಿ ಜಾನಕಿ ದೋಷಿಸುತ್ತಲದನು ಕಂಗಳಿಗೆ ತಾನು ತುತು ಹೇರಳಾಕೃತಿ ಶೋಕವಿರುವುದು ಜನಗಳ ಸರ್ವಾಂಗಮೌಲೇಪಿಸಲು ಕಾರುಣ್ಯಾಂಬುದಿ ರಾಮ ಓ ರಾಮ ರಾಮ ಆ ಹರಿಣಾಂಕ ನಿವಾನ ಪೂರ್ಣ ಪರಿಶೋಭಿಪ ಹರಿ ರಿಪು ಗಮನ ರಾಮ ರಾಮ ಹರಿಣಾಂಕ ನಿವ ಗಮನ ರಾಮ ಪೂರ್ಣ ಪರಿಶೋಭಿಪ ಹರಿ ರಿಪು ಗಮನ ಹರಿವಂಶಜಾತ ವಿಖ್ಯಾತ ಹರಿ ಮಂಜುಳಕಾಯ ಮಮ ಪ್ರಿಯ ರಾಮ 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 ಶ್ರೀರಾಮ ನಾನಿಂತಹ ದೃಶ್ಯವನ್ನು ಕಾಣುತ್ತಾ ಇದ್ದೇನೆ. ಅಶೋಕ ವನದಲ್ಲಿ ಇದ್ದುಕೊಂಡು ಯಾವತ್ತೂ ಶೋಕ ತಪ್ತಳಾಗಿ ತುಂಬಿ ತುಳುಕುತ್ತಿದ್ದೆ. ಆದರೆ ಇಂದು ನನ್ನ ಕೈಗೆ ಒಂದು ಬಂದು ಮುದ್ರಿಕಾ ಉಂಗುರ. ರಾಮ ರಾಮ ಅದೋ ಕೇವಲ ಉಂಗುರವನ್ನು ಮಾತ್ರ ನಾನು ಕಾಣುತ್ತಿರುವುದಲ್ಲ ಸ್ವಾಮಿ, ನಿನ್ನ ಪ್ರತಿಬಿಂಬವನ್ನು ಇದರಲ್ಲಿ ನಾನು ಕಾಣುತ್ತಾ ಇದ್ದೇನೆ. ನಿನ್ನನ್ನು ಕಂಡು
ಸಂತೋಷವಾಯಿತು, ಸಂತೋಷವಾಯಿತು. ಸ್ವಾಮಿ, ಅಂದು ಪಿತೃವಾಕ್ಯ ಪರಿಪಾಲನೆಗೆ ಹೊರಟಂತ ಸಂದರ್ಭ ನೆರಳಾಗಿ ಬಂದವಳು ನಾನು. ಮೈದು ಲಕ್ಷ್ಮಣ ಜೊತೆಯಾಗಿ ಬಂದ ಸ್ವಾಮಿ, ಪಂಚವಟಿಯಲ್ಲಿದ್ದುಕೊಂಡು ಸಂತೋಷದ ಕಾಲವನ್ನು ಕಳೆಯುತ್ತಿರುವ ಸಂದರ್ಭ. ಪ್ರಭು ಪ್ರಭು, ಪತಿರುತ್ಯಾದ ಹೆಣ್ಣೊಬ್ಬಳು ಅನುದಿನವೂ ಅನುನಿತ್ಯವೂ ಮುಂಜಾನೆ ವೇಳೆಯಲ್ಲೆದ್ದು ಅದು ಗೋದಾವರಿಯಲ್ಲಿ ಮಿಂದು ಶುದ್ಧೋದಕವನ್ನು ತನ್ನ ಪಾದ ಪೂಜೆಯನ್ನು ಮಾಡುತ್ತಾ ಇದ್ದೆ. ಕಾರಣದಲ್ಲಿದ್ದಂಥ ಹಸುಗಳನ್ನು ಕೊಯ್ದು ಪಾದಕ್ಕೆ ಅರ್ಪಿಸುತ್ತಾ ಇದ್ದೆ. ಮಂಗಳಾರತಿಯನ್ನು ಎತ್ತುತ್ತಾ ಇದ್ದೆ. ಆಮೇಲೆ ಆಶೀರ್ವಾದವನ್ನು ಪಡೆಯುತ್ತಾ ಇದ್ದೆ. ಸ್ವಾಮಿ, ಈ ಅಶುಭ ಕವರದಲ್ಲಿ ಇದ್ದುಕೊಂಡು ಪೂಜಿಸುವುದಕ್ಕೆ ನನ್ನ ಬಳಿಯಲ್ಲಿ ಏನೂ ಇಲ್ಲ ಸ್ವಾಮಿ. ಸರಿ, ನಿಮ್ಮನ್ನು ಕಂಡ ಮೇಲೆ ಪೂಜಿಸಬೇಕಾದ ಧರ್ಮವೇ ಸರಿ. ಅದಕ್ಕಾಗಿ ನಿಮ್ಮ ಪ್ರತಿರೂಪವನ್ನು ಕಂಡ ಕ್ಷಣದಲ್ಲಿ ಇದೋ ನನ್ನ ಅಕ್ಷಿಗಳಿಂದ ಧಾರಾಕಾರವಾಗಿ ಸುರಿಯುತ್ತಾ ಉಂಟು ಕಂಬನಿಗಳು. ಇದೇ ನನಗೆ ಪುಷ್ಪಗಳು, ಇದೇ ನನಗೆ ಅಭಿಷೇಕ. ನನ್ನ ಮೂಗಿಂದ ಬರುವಂತ ಬಿಸಿ ಉಸಿರೇ ನಿನಗೆ ಧೂಪ. ನಾನಾಡುವಂತಹ ಒಂದೊಂದು ಮಾತುಗಳೆದುರಿಗೆ ಮಂತ್ರ. ಸ್ವಾಮಿ, ಪ್ರೀತಿಯಿಂದ ಸ್ವೀಕರಿಸು, ಪ್ರೀತಿಯಿಂದ ಸ್ವೀಕರಿಸು, ಪ್ರೀತಿಯಿಂದ ಸ್ವೀಕರಿಸು. ಪರಿಪರಿಯಾಗಿ ಹೊಗಳಿದೆ, ಹಾಡಿದೆ. ಆದರೆ ನನ್ನ ಕೈಗೆ ಮೂರವನ್ನು ಕೊಟ್ಟವರು ಯಾರು? ಹನುಮಂತ ಹೇಳಿಬಿಟ್ರು. ಎಲ್ಲಿದ್ದಾನೆ? ಅಂಜನಾಸು, ವಾಯುಪುತ್ರ, ಹನುಮಂತ, ನೀನೆಯಾ? ಮಗನೇ ಮಗನೇ, ಹೀಗೆ ಬಾರಪ್ಪ, ಹೀಗೆ ಬಾ, ಹೀಗೆ ಬಾ, ಹೀಗೆ ಬಾ. ಹನುಮ, ಹನುಮ, ನಿನ್ನನ್ನು ಕಂಡು ಮನಸ್ಸಿಗೆ ತುಂಬಾ ಸಂತೋಷವಾಯಿತು ಮಗನೇ, ಸಂತೋಷವಾಯಿತು. ಒಂದು ಮಾತು ಮಗನೇ, ಕ್ಷೇಮವೇ ಮಗನೇ? ಕ್ಷೇಮವೇ ಹನುಮ, ನಮ್ಮವರಿಗೆ ಕ್ಷೇಮವೇ ಹನುಮ. ರಾಮ ಲಕ್ಷ್ಮಣರು ರಾಜ್ಯದಲ್ಲಿ ನುಂದಿರವಾಗಿ ಕ್ಷೇಮವೇ ಕ್ಷೇಮವೇ. ಮದನ ರಂಗವ ಪೋಲ್ವ ರಾಮ ಬಲು ಚತುರ ಲಕ್ಷ್ಮಣರು ನಿಂದೀವ. ಮೊದಲಿನ ರಂಗದ ಕಾಂತಿಗಳ ಮಡಿತದೆ ಮತ್ತೆ ಎದೆಗೂದಲಿಲ್ಲವಲ್ಲ. ತಮ್ಮೊಳು ಮೋಗವದು ಕೂದಲಿಲ್ಲವಲ್ಲ. ನೀ ಬರುವ ದಿನದೋಳೆಂದಿದ್ದರೆಲ್ಲ ಮೊದಲಿನ ರಂಗದ ಕಾಂತಿ ಕಳವಡಿತದೆ ಮತ್ತೆ ಎದೆಗುತ್ತಲಿಲ್ಲವಲ್ಲ. ತಮ್ಮೊಳು ಮೋಗವದು ಕೂದಲಿಲ್ಲವಲ್ಲ. ನೀ ಬರುವ ದಿನದೋಳೆಂದಿದ್ದರೆಲ್ಲ. ಕ್ಷೇಮವೇ ಹನುಮ, ನಮ್ಮವರಿಗೆ ಕ್ಷೇಮವೇ ಹನುಮ. ರಾಮದೂತ, ಆಂಜನೇಯ, ಹನುಮಂತ, ಹನುಮಂತ, ನಿನ್ನನ್ನು ಕಂಡು ಮನಸ್ಸಿಗೆ ತುಂಬ ಸಂತೋಷವಾಯಿತು ಮಗನೇ. ಮಗನೇ, ಕೆಲವೊಂದು ಪ್ರಶ್ನೆಯನ್ನು ಕೇಳಬೇಕೆಂಬ ಹಂಬಲ. ಕೇಳಿದಂತ ಪ್ರಶ್ನೆಗೆ ಸಮರ್ಪಕವಾದ ಉತ್ತರ ಕೊಡುತ್ತೀಯಲ್ಲ ಮಗನೇ? ಸಾಧ್ಯವಾದಷ್ಟು ಪ್ರಯತ್ನಿಸ್ತೇನಮ್ಮ. ಮೊದಲಾಗಿ ನಿನ್ನಲ್ಲೇ ಕೇಳುವುದು, ಏನಮ್ಮ? ಕ್ಷೇಮವೇ ಹನುಮ ನೀನು? ನಿನ್ನನ್ನು ಕಂಡಾಗ ಇದ್ದ ಬೇಸರ ಎಲ್ಲ ಮಾಯ ಆಯಿತು ತಾಯೇ. ನಮ್ಮವರೆಲ್ಲರೂ ಕ್ಷೇಮದಲ್ಲಿ ಇದ್ದಾರೆ ಅಯೋಧ್ಯೆಯಲ್ಲಿ. ಹನುಮ, ಕ್ಷೇಮವಂತ ಕೇಳಿದಾಗ ಸಂತೋಷದ ಮಾತಾಡಿ ಬಿಟ್ಟೆ. ಅಯೋಧ್ಯೆಯ ಜನರಲ್ಲೂ ಕ್ಷೇಮವಂತ ಕೇಳಾಗ ತಲೆಯನ್ನು ತಗ್ಗಿಸಿ ನೀನು ಕುಳಿತೆ. ಮಗನೇ,
ಹಾಗಿದ್ರೆ ಮತ್ತೊಂದು ವಿಚಾರ ಕೇಳುತ್ತೇನೆ. ಏನಮ್ಮ? ನನ್ನ ಗಂಡ ಪ್ರಭು ಶ್ರೀರಾಮಚಂದ್ರ ಅನುದಿನವೂ ಅನುನಿತ್ಯವೂ ಸೂರ್ಯಕಾಂತಿಯಿಂದ ಪ್ರಜ್ವಲಿಸುವ ಅವರು, ಅಂತವರ ಕಾಂತಿ ಕುಂದಲಿಲ್ಲವಲ್ಲ ಮಗನೇ. ಚತುರು ನಿಶ್ಚೀಮನಾಗಿರುವ ಲಕ್ಷ್ಮಣ ನನ್ನ ಮೈದುನ, ಅವ ಹೇಗಿದ್ದಾನಪ್ಪ? ಅಣ್ಣ ತಮ್ಮಂದಿರು ನಾನು ಬಂದ ಮೇಲೆ ಸಂತೋಷದ ವ್ಯವಹಾರ ಮಾಡುತ್ತಾ ಬರ್ತಾ ಇದ್ದೇನೆ. ಮುಂದಿನ ಪ್ರೀತಿ ಅವರಲ್ಲಿ ಇಬ್ಬರಲ್ಲಿ ಎದ್ದು ಕಾಣುತ್ತಾ ಉಂಟೆ. ಅಷ್ಟೇ ಅಲ್ಲ ಮಗನೇ, ಅಯೋಧ್ಯೆಯ ಜನರೆಲ್ಲರೂ ಸೌಖ್ಯದಿಂದ ಇದ್ದಾರೆಯಪ್ಪ. ಮುಖ್ಯವಾದ ಪ್ರಶ್ನೆ ಒಂದನ್ನು ಕೇಳುತ್ತಾ ಇದ್ದೇನೆ ಹನುಮಂತ. ಗಂಡ ಹೆಂಡತಿಯರಿಬ್ಬರು 6 ತಿಂಗಳು ದೂರವಿದ್ದರೆ ಹೆಂಡತಿಯನ್ನು ಗಂಡ ಮರೆಯುವುದು ಅಥವಾ ಗಂಡನನ್ನು ಹೆಂಡತಿ ಮರೆಯುವುದ ಕ್ರಮ ಉಂಟಂತೆ. ಬಂದದೆಷ್ಟೋ ಸಮಯಗಳೇ ಕಳೆದು ಹೋಯಿತು. ಪ್ರಭು ಶ್ರೀರಾಮಚಂದ್ರಮ ನನ್ನನ್ನು ಮರೆತಿಲ್ವಲ್ಲ ಮಗನೇ? ಹೇಗಿದ್ದಾರಪ್ಪ? ಕೇಳುವಂತ ತವಕ ಹೇಳ ಮಗನೇ, ಹೇಳು ಕಂದ, ಹೇಳಪ್ಪ. ಮನದೇನಮ್ಮ ಹೇಗಿದ್ದಾರಪ್ಪ? ಯಾವಾಗಲೂ ನೆನೆಸುವ ಗುಣದಿ ನಿಮ್ಮ ಕನಸು ಮನಸ್ಸಿನಲ್ಲಿ ಹಗಲಿರುಳೆರುವುದೇ ಕನಕಿದೆ ನಿರ್ಬುಧ ಬೀಳುವ ನಿನಗ ಏನು ಮಗ? ಮನದಿನ ಎಮ್ಮೆನಮ್ಮ ಅಮ್ಮ, ಹನುಮಂತ. ಶ್ರೀರಾಮಚಂದ್ರನ ಮನಸ್ಸಿನ ಬಗ್ಗೆ ನೀನು ಕೇಳುವಾಗ ಹಾ, ಹೇಳುವುದಕ್ಕೆ ನಾನೆಷ್ಟನವ ತಾಯೇ? ಯಾಕೆ ಮಗನೇ? ದೇಹವನ್ನು ಬಿಟ್ಟಿರಲಾರದ ನೆರಳಿನ ಹಾಗೆ ದೀಪವನ್ನು ಬಿಟ್ಟು ಪ್ರಕಾಶ ಇಲ್ಲ, ಪ್ರಕಾಶವನ್ನು ಬಿಟ್ಟು ದೀಪ ಯಾವ ಕಾಲದಲ್ಲಿಯೂ ಬೇರೆ ಸರಿಯುವ ಹಾಗಿಲ್ಲ. ರಾಮ ರಾಮ ದೇಹ ಮತ್ತು ಪ್ರಾಣಗಳ ಸಂಬಂಧ ಇದ್ದ ಹಾಗೆ ರಾಮ ಸೀತೆಯರ ಅವಿನಾಭಾವವಾದ ಸಂಬಂಧ. ರಾಮ ಹೂವನ್ನು ಬಿಟ್ಟಿರಲಾರದ ಹಾ, ಪರಿಮಳದ ಹಾಗೆ. ಹಾ. ಒಂದು ವೇಳೆ ಪರಿಮಳವೇ ಬಿಟ್ಟಿದ್ರೆ ಆ ಹೂವಿಗೆ ಎಲ್ಲಿ ಅಮ್ಮ ಅಸ್ತಿತ್ವ? ಶ್ರೀರಾಮಚಂದ್ರನ ಮನಸ್ಸು ಹಾಗಾಗಿ ಹೋಗಿದೆ. ಹರಣವಿಲ್ಲದ ಕಾಯ, ಕಿರಣವಿಲ್ಲದ ಸೂರ್ಯ ಪ್ರಪಂಚಕ್ಕೆ ಹೇಗೆ ಪ್ರಯೋಜನವನ್ನು ಕೊಡಬಲ್ಲದೋ ಕೊಡ್ಲಿಕ್ಕೆ ಸಾಧ್ಯ ಇಲ್ವೋ? ಕೊಡಲೊಲ್ಲದವನ ಹಾಗೆ ಆಗಿ ಹೋಗಿದ್ದಾನು. ರಾಮ ರಾಮ ರಾಮ. ಹಗಲು ಇರುಳು ಎನ್ನುವ ಪ್ರಭೇದಗಳಿಲ್ಲದೆ ಬಿಡುವ ತೆಗೆಯುವ ಉಸಿರುಗಳಲ್ಲಿಯೂ ಸೀತಾ ಸೀತಾ ಎನ್ನುವ ಶಬ್ದ ಬಿಟ್ಟರೆ ಬೇರೆ ಏನೂ ಇಲ್ಲವಮ್ಮ. ರಾಮ ರಾಮ. ಬೀಸುವ ಗಾಳಿಯಲ್ಲಿ, ಕಾಣುವ ಬೆಳಕಿನಲ್ಲಿ, ನಡೆದಾಡುವ ಮಣ್ಣಿನಲ್ಲಿ, ರಾಮ ಮೇಲಿನ ಆಕಾಶದಲ್ಲಿ, ಪಂಚತತ್ವಗಳಲ್ಲಿಯೂ ಭೂಜಾತಿಯಾದ ನಿನ್ನನ್ನು ಹುಡುಕುತ್ತಾ ಇದ್ದಾನಮ್ಮ. ಕಲ್ಲು ಮರ ಮಣ್ಣು ಎನ್ನುವ ಪ್ರಭೇದ ಇಲ್ಲದೆ ಸಿಕ್ಕ ಸಿಕ್ಕ ಕಡೆಯಲ್ಲಿ ನನ್ನ ಸೀತಾ ಸೀತಾ ಅಂತ ಭ್ರಮಾತ್ಮಕನಾಗಿ ರಾಮ ರಾಮ ರಾಮ. ಯಾರಲ್ಲಿಯೂ ಚೆನ್ನಾಗಿ ಮಾತಾಡ್ತಾ ಇಲ್ಲ. ರಾಮ ಅನ್ನ ಆಹಾರಗಳನ್ನು ಒಲ್ಲನು, ರಾಮ ಸರಿಯಾಗಿ ಕಣ್ಣಿಗೆ ನಿದ್ದೆಯನ್ನು ಮಾಡನು ತಾಯಿ. ರಾಮ. ಲಕ್ಷ್ಮಣ ದೇವನು ಕಳೆಗುಂದಿದ್ದಾನೆ. ಅತ್ತಿಗೆಯಾದ ನೀನಿಲ್ಲದೆ ಯಾರಿಗೂ ಯಾವ ಸುಖವೂ ಇಲ್ಲವಮ್ಮ. ರಾಮ ಒಂದೇ ನಿನ್ನನ್ನು ಪಡೆಯುವ ಹಂಬಲದಲ್ಲಿ ಅವರ ಜೊತೆಯಲ್ಲಿ ನಾವು ಸೇರಿಕೊಂಡಿದ್ದೇವೆ. 99 ಅಂತ ಹೇಳಿದ ಹಾಗೆ 100ಕ್ಕೆ 1 ಬಾಕಿ ಅಂತ ಹೇಳುವ ಶತಮಾನದಲ್ಲಿ ನಾವು ತಿರುಗುತ್ತಲೇ ಇದ್ದೇವೆ. ರಾಮ ತಾಯೇ, ಮಗನೇ ಎಷ್ಟು ದಿನ ಆಯ್ತು ಗೊತ್ತುಂಟ? ಅಷ್ಟು 29 ದಿನ ಆಯ್ತಮ್ಮ ನಾವು ಹೊರಟು. ಹೌದೇ? ನಮಗೆ ಇರುವುದು 30 ದಿವಸದ ಅವಧಿ. ರಾಮ ಒಂದೇ ದಿವಸ ಬಾಕಿ ಇರುವುದಮ್ಮ. ರಾಮ ನಾಳೆ 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 ಸಂಜೆಗೆ ಹೋಗಿ ಕೇಳದಿದ್ದರೆ ಕಡೆಗೆ ನಾಳೆಗೆಯ ಕೊಯ್ಯುವುದ ಎನ್ನೊಡೆಯ ಎನ್ನೊಡೆಯ ರಾಮ. ಗುರುತವನು ಕೇಳಿದರೆ ಏನಾಗವನು ಅರಿದು ಎನ್ನನು ಹೇಳಿದಂತೆ ರಂಗವನು. ನಮ್ಮ ಯಜಮಾನನಾದಂತಹ ಸುಗ್ರೀವ ಒಂದು ಆಜ್ಞೆಯನ್ನು ಹೊರಡಿಸಿದ್ದಾನಮ್ಮ. ಏನು ಕಂದ?
ರಾಮನಂಗರಿಯಾದಂತಹ ನಿನ್ನನ್ನು ತಿಂಗಳೊಂದರೊಳಗಾಗಿ ವಿಂಗಡಿಸದೇ ಇದ್ದರೆ ಭಂಗಿಸ್ತೇನೆ ಎನ್ನುವ ಹಾಗೆ ರಾಮ. ಅದರಲ್ಲಿ 29 ದಿವಸಗಳು ಮುಗಿದಿದೆಯಮ್ಮ. ಇವತ್ತು 29ನೆಯ ದಿವಸ. ನಾಳೆ ಸಂಜೆಗೆ ಹೋಗಿ ಮೊದಲು ಹೇಳದೆ ಇದ್ದರೆ ನಾವು ಭಂಗಕ್ಕೊಳಗಾಗ್ತೇವೆ ಎನ್ನುವುದು ಮುಖ್ಯ ಅಲ್ಲ, ಹೋಗಲಿ. ಮತ್ತೆ ಆದ್ರೆ ರಾಮ ಸೇವೆ ಮಾಡುವಲ್ಲಿ ನಾವು ವಿಫಲರಾಗಿ ಹೋದೆವಲ್ಲ ರಾಮ. ನಿನ್ನನ್ನು ಕಂಡು ಹುಡುಕುವಲ್ಲಿ ನಮಗೆ ಸಾಮರ್ಥ್ಯ ಸಾಕಾಗದೆ ಹೋಯ್ತಲ್ಲ ರಾಮ. ನಮ್ಮ ನಿಷ್ಕ್ರಿಯತೆ ರಾಮ ಸೇವಾ ದುರಂಧರತ್ವದಲ್ಲಿ ಸ್ವಯಂ ಸೇವಕರಾದ ನಮಗೆ ಅಂತಹ ಒಂದು ವೈಫಲ್ಯಗಳು ಬರ್ತದೆ ಅಂತಾದ್ರೆ ನಾವು ಜೀವಂತ ಇದ್ದು ಏನಮ್ಮ ಪ್ರಯೋಜನ? ಆದ್ದರಿಂದ ನಾನೀಗ ಚಡಪಡಿಸುವುದಿಷ್ಟೇ. ಅಮ್ಮ ಮಗನೇ, ನೀನು ನಾನು ರಾಮದೂತ ಅಂತ ಒಪ್ಪಿಕೊಳ್ಬೇಕಾದ್ರೆ ಎಷ್ಟು ಕಷ್ಟ ಆಯ್ತು ನೋಡು. ಸತ್ಯ. ಎಷ್ಟು ಹೇಳಿದ್ರು ಶ್ರೀರಾಮಚಂದ್ರನ ಮುದ್ರಿಕೆಯ ಉಂಗುರವನ್ನು ಕೊಡುವಲ್ಲಿವರೆಗೆ ನಾನು ರಾಮದೂತ ಅಂತ ನೀನು ಒಪ್ಪಲೇ ಇಲ್ಲ. ಸತ್ಯ ಮಗನೇ. ಒಂದು ವೇಳೆ ಈಗಲೇ ಹಾರಿ ಹೋಗಿ ನಿನ್ನ ಇರವನ್ನು ನಾನು ಹೇಳಿದೆ ಅಂತ ಇದ್ರೆ ನಿನ್ನ ಗಂಡನಾದ ಶ್ರೀರಾಮಚಂದ್ರ ನಿನ್ನನ್ನು ನಾನು ನೋಡಿದ್ದೇನೆ ಎನ್ನುವುದಕ್ಕೆ ಏನು ಕುರುಹುಂಟಮ್ಮ, ಏನು ಕುರುಹುಂಟು? ಹನುಮನ ಕೈಯೊಳು ಹನುಮನ ಕೈಯೊಳು ಚೂಡಮಣಿಯನು ತಾನೀವುತ ಹನುಮನ ಕೈಯೊಳು ಚೂಡಮಣಿಯ ತಾನೀವುತ ಅತಿ ಪರವಸೆಯಿಂದವು ಮನಸ್ಸಿನೊಳಿದುದೆಲ್ಲವ ತನ್ನ ಮನಸ್ಸಿನೊಳಿದುದೆಲ್ಲವ ನೆನೆಸುತ್ತ ಬೇಡ್ಗಳಂದು ಕಾಂತೆ ಮಾರುತಿಯೊಡನು ಚೂಡಮಣಿಯನು ಜೀವುತ ನನ್ನನ್ನು ಬಂದು ನೀನು ಕಂಡು ಹೋದದ್ದಕ್ಕೆ ಸಾಕ್ಷಿ ನಿನಗೆ ಬೇಕು. ಗುರುತನ್ನು ನೀನು ಕೇಳುತ್ತಾ ಇದ್ದಿ. ಮಗನೇ, ದುಷ್ಟಾಂತ ರಾವಣ ಕದ್ದುಕೊಂಡು ಬರುವಂತಹ ವೇಳೆಯಲ್ಲಿ ಹಾಕಿಕೊಂಡ ಆಭರಣೆಲ್ಲವನ್ನು ಬಿಸಾಡಿ ಬಿಸಾಡಿ ಕಟ್ಟು ಬಿಸಾಡಿ ಬಂದವಳು ನಾನು. ಕಟ್ಟಿ ಬಿಸಾಡಿದ್ಯಾ? ನಿಜ ಮಗನೇ. ಮಗನೇ, ಅದು ನಮಗೆ ಸಿಕ್ಕಿದೆ ತಾಯೇ. ಋಷ್ಯಮುಖ ಪರ್ವತದ ಮೇಲ್ಭಾಗದಲ್ಲಿ ಬಿದ್ದಿರುವ ಬಂಗಾರದ ಕಟ್ಟನ್ನು ಶ್ರೀರಾಮಚಂದ್ರನ ಕೈಯಲ್ಲಿ ಕೊಟ್ಟಾಗ ಅದನ್ನು ನೋಡಿ ನನ್ನ ಎರಸಿಯಾದ ಜಾನಕಿಯದ್ದು ಅಂತ ಒಪ್ಪಿ ಲಕ್ಷ್ಮಣ ದೇವನಲ್ಲಿ ಕಟ್ಟಿ ಅವಳಿಗೆ ಇಡುವ ಕಾಲ ಉಂಟು ಅಂತಾದ್ರೆ ಇಟ್ಟುಕೊಂಡಾಳು ಅಂತ ಜೋಪಾನವಾಗಿ ನಾವೇ ತೆಗೆದಿಟ್ಟಿದ್ದೇವಮ್ಮ. ಮಗನೇ, ಎಲ್ಲ ಉಂಟು ಅದರಲ್ಲಿ. ಎಲ್ಲ ಅದರಲ್ಲೇ ಹಾಕಿದವ. ನನ್ನಲ್ಲಿ ಏನುಂಟು ಮಗನೇ ಕೊಡುವುದಕ್ಕೆ? ಹನುಮ, ಬೇಸರ ಮಾಡಬೇಡ ಮಗನೇ. ಎಲ್ಲ ಆಭರಣ ಬಿಸಾಡಿಕೊಂಡು ಬಂದರೂ ಕೂಡ ಅದು ಅದೇನು ಅಂದು ಸಮುದ್ರ ಮಥನ ಕಾಲದಲ್ಲಿ ಹುಟ್ಟಿದಂತ ವಸ್ತು. ಇದು ವಿಷಯ ಸಿಕ್ಕಿದ್ದಂತೆ ದೇವೇಂದ್ರ ನನ್ನ ಅಪ್ಪನೇ ಕೊಟ್ಟರಂತೆ. ಜನಕ ಮಹಾರಾಜರು ನಮ್ಮ ಮದುವೆ ಕಾಲದಲ್ಲಿ ಪ್ರೀತಿಯ ಸಂಕೇತವಾಗಿ ಪ್ರಭು ಶ್ರೀರಾಮಚಂದ್ರ ಉಡುಗೊರೆಯಾಗಿ ಕೊಟ್ಟದ್ದು. ಆದ್ರೆ ಏನು ಮಾಡೋಣ, ನಮ್ಮಿಬ್ಬರ ಪ್ರೀತಿ ಶಾಶ್ವತವಾಗಿ ಉಳಿಯಬೇಕೆನ್ನೋ ಕಾರಣಕ್ಕಾಗಿ ನನ್ನ ಸ್ವಾಮಿ ಇದನ್ನು ನನಗೆ ಕೊಟ್ಟರು. ಪ್ರೀತಿಯಿಂದ ಸಿರಿಮುಡಿಯಲ್ಲಿ ಧರಿಸಿಕೊಂಡಿದ್ದವಳು ನಾನು. ವಿಶೇಷವ ಚೂಡಾಮಣಿ ಮಗನಿ. ಇದು ಚೂಡಾಮಣಿ ನಿಜ ಕಂದ. ಈ ಚೂಡಾಮಣಿ ನಿನ್ನ ಕೈಗೆ ಕೊಡುತ್ತಾ ಇದ್ದೇನೆ. ಇದನ್ನು ಹೋಗಿ ಪ್ರಭು ಶ್ರೀರಾಮಚಂದ್ರ ತೋರಿಸಿದರೆ ಖಂಡಿತವಾಗಿ ಒಪ್ಪಿಕೊಳ್ಳುತ್ತಾರೆ. ನೋಡಮ್ಮ, ಏನು ಮಗ, ಆಭರಣಗಳನ್ನೆಲ್ಲ ತೆಗೆದು ಕಟ್ಟಿ ಬಿಸಾಡುವ ಹೊತ್ತಿನಲ್ಲಿಯೂ ಚೂಡಾಮಣಿಯೊಂದು ಬಿಸಾಡದೆ ಉಳಿದಿದೆ ಅಂತಾದ್ರೆ ಇದರ ಅರ್ಥ ಏನು? ಏನಪ್ಪ? ರಾಮ ಸೀತೆಯರ ಅವಿನಾಭಾವ ಸಂಬಂಧದ ಗುರುತಿನ ಪ್ರೀತಿಯನ್ನು ಯಾವನಿಗೂ ಅಳಿಸಿ ಹಾಕುವುದಕ್ಕಾಗುವುದಿಲ್ಲ ಎನ್ನುವುದರ ಸಂಕೇತ ಅಲ್ವೇ ತಾಯಿ? ಇಲ್ಲದೆ ಇದ್ರೆ ಅದೊಂದು ಬಾಕಿ ಆಗುವುದು ಹೇಗೆ ಬಿಡುಮುಡಿಯಲ್ಲಿ? ಸತ್ಯ ಮಗನ ಪ್ರೀತಿ ಇನ್ನು ಉಳಿಯುತ್ತದೆ, ಮತ್ತೊಬ್ಬನಿಗೆ ಕಸಿಯುವುದಕ್ಕಾಗದೇ ಇರುವಂತದ್ದು. ರಾವಣನಿಂದ ಸೀತೆ ಅಪಹರಣ ಆಗಿರಬಹುದು, ಆದರೆ ರಾಮನ ಪ್ರೀತಿಯನ್ನು ಕಸಿಯುವುದಕ್ಕೆ ಸಾಧ್ಯ ಇಲ್ಲಮ್ಮ. ಖಂಡಿತ ಸ್ವೀಕರಿಸು ಮಗನೇ. ಒಂದು ಮಾತು ಕೇಳಬೇಕ ಕಂದ? ಹೇಳಮ್ಮ ಮಗನೇ. ಯೇಸುದಿನ ಕುಮಾರ
ಅದು ಪಂಜರಲ್ಲಿ ಗಿಳಿ ಮರಿಯೊಂದು ಅತ್ತನಿತ್ತ ಇತ್ತನತ್ತ ಓಡಾಡ್ತಿರುತ್ತೆ. ಯಾಕೆ ಬಲ್ಲೆಯ? ಬೆಕ್ಕಿನ ಕಾಟದಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ. ಅಂತಹ ಸ್ಥಿತಿ ನನ್ನದಾಗಿ ಹೋಯಿತು. ಬಲೆಯಲ್ಲಿ ಸಿಕ್ಕಿದಂತ ಜಿಂಕೆಯ ಮರಿಗೆ ಬೇಟೆಗಾರನ ಭಯವಂತೆ ಕಣ್ಣು ಕಣ್ಣು ಆ ಕಡೆ ಈ ಕಡೆ ನೋಡ್ತಾ ಇರುತ್ತೆ ತಪ್ಪಿಸುವುದಕ್ಕೆ. ಅಂತಹ ಸ್ಥಿತಿಯಲ್ಲಿ ನಾನಿದ್ದೇನೆ ಮಗನೇ. ಇನ್ನು ಎಷ್ಟು ದಿವಸ ಅಂತ ನಾನು ಹೇಗಿರಬೇಕು ಮಗನೇ? ರಾಮದೇವರು ಬಂದು ನನ್ನ ಯಾವಾಗ ಬಿಡಿಸಿಕೊಂಡು ಹೋಗುವುದು? ಒಮ್ಮೆ ಈ ಬಂಧನದಿಂದ ಮುಕ್ತಿ ಮಾಡು ಮಗನೇ, ಬಂಧನದಿಂದ ಬಿಡಿಸಿ. ರಾವಣನ ಬಂಧನದಿಂದ ಪಡೆಯಲಾರದ ಕಷ್ಟ ನಷ್ಟಗಳನ್ನು ನೀನು ಹೊಂದಿದ್ದೀಯಾ? ನಿಜ ಮಗನೇ. ಒಂದೆರಡು ದಿವಸ ಅಲ್ಲ ತಾಯಿ, 8 ದಿವಸದ ಒಳಗಾಗಿ ನಿನ್ನ ಬಂಧನದಿಂದ ನಿನ್ನನ್ನು ಬಿಡುಗಡೆಗೊಳಿಸದೇ ಇದ್ರೆ ವೈಕುಂಠ ವಲ್ಲಭನಾದಂತಹ ಶ್ರೀರಾಮಚಂದ್ರನ ಬಂಟ ಹನುಮನಲ್ಲ. ದಿಟವೆನೋ ನೀ ಕಡಗದ ಮಾತು ಸಡಗಲವಲ್ಲ ನಗವನಿಲಿ ಬರುವುದು. ಇದು ದಿಟವೇ ನೀನು ಆಡಿದಂತಹ ಮಾತು ದಿಟ್ಟವೇ, ಸತ್ಯವೇ? ಸತ್ಯ ತಾಯಿ. ನಿನ್ನನ್ನು ನಾನು ನಂಬುತ್ತೇನೆ ಮಗನೇ. ಹಾಗಿದ್ರೆ ಆದಷ್ಟು ಬೇಗ ಶ್ರೀರಾಮಚಂದ್ರ ಬಂದಿಲ್ಲಿ ನನ್ನ ಬಿಡಿಸಿಕೊಂಡು ಹೋಗ್ತಾರಲ್ಲ ಅಲ್ಪ, ನನಗೆ ಸಂತೋಷವಾಯಿತು ಮಗನೇ, ಸಂತೋಷವಾಯಿತು. ಅಮ್ಮ ನಾನು ಹೋಗ್ತೇನೆ. ಯಾಕಪ್ಪ ಆ ಕಡೆ ಈ ಕಡೆ ನೋಡ್ತಾ ಇದ್ದಿ? ಇಲ್ಲಿವರೆಗೆ ಇಲ್ಲದೆ ಇರುವುದು ಈಗ ಸ್ವಲ್ಪ ಸ್ವಲ್ಪ ಪ್ರಾರಂಭ ಆಗಿದೆ ಅಮ್ಮ. ಯಾವುದಪ್ಪ? ಅದೆಂಥದೋ ಇಲ್ಲಿ ತಲೆ ತಿರುಗಿದ ಹಾಗಾಗುವುದು ಅಂತ. ಅಯ್ಯೋ ಮಗನೇ, ಹೊಟ್ಟೆಯಲ್ಲಿ ಯಾವುದೇ ಕಾರಣಕ್ಕೂ ತಲೆ ತಿರುಗುವುದಿಲ್ಲ ಮಗನೇ. ಬಹುಶಃ ಹೊಟ್ಟೆಯಲ್ಲಿ ಎಂಥದೋ ಇಲ್ಲದೆ ಇದ್ದ ಕಾರಣ ತಲೆ ತಿರುಗುವುದಾ ಅಂತ. ಮಗ, ಬಹುಶಃ ನಿನಗೆ ಹಸಿವಾಗುತ್ತಾ ಇರಬೇಕು. ತಪ್ಪು ಮಾಡಿಬಿಟ್ಟೆ ಮಗನೇ, ತಪ್ಪು ಮಾಡಿಬಿಟ್ಟೆ. ಈ ರಾಕ್ಷಸರ ಬಂಧದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಎಲ್ಲವನ್ನು ಮರೆತು ಬಿಟ್ಟವಳು ನಾನು. ತಾಯಿಯ ಬಳಿಗೆ ಮಗನರುವ ಬಂದಂತಹ ಸಂದರ್ಭದಲ್ಲಿ ತಾಯಿ ಆದಳು ಮೊದಲು ಹೊಟ್ಟೆ ನೋಡ್ಬೇಕಂತೆ. ಮಗನಿಗೆ ಹಸಿವಾಗಿದ್ರೆ ಮಗ ಕುಡಿಯುವುದಕ್ಕೆ ತಿನ್ನುವುದಕ್ಕೆ ಏನು ಬೇಕಂತ ಕೇಳಬೇಕಂತೆ. ಮಗನೇ, ನನ್ನ ಚಿಂತೆಯಲ್ಲಿ ನಾನು ಕೇಳುವುದಕ್ಕೆ ಮರೆತು ಬಿಟ್ಟೆ ಮಗನೇ, ಮರೆತು ಬಿಟ್ಟೆ ನಾನು. ನೀನು ಅದಕ್ಕೆ ಬೇಸರ ಮಾಡುದು ಯಾಕಮ್ಮ? ತಿನ್ನುವುದಕ್ಕೆ ಕೊಡುವುದಕ್ಕೆ ನನ್ನಲ್ಲಿ ಏನುಂಟು ಮಗನೇ? ಇಲ್ಲಿ ಇಷ್ಟೆಲ್ಲ ಉಂಟು, ಇದ್ಯಾರದ್ದು ಮತ್ತೆ? ಇದು ನಮ್ಮದಲ್ಲ ಮಗನೇ. ಪರರ ಸೊತ್ತು ಯಾವುದೇ ಕಾರಣಕ್ಕೂ ನಾವು ಕುಯ್ಯಬಾರದು, ತಿನ್ನಬಾರದು ಮಗನೇ. ಮತ್ತೊಬ್ಬರ ಸೊತ್ತಿನ ಮೇಲೆ ನಾವು ಆಶೆ ಪಡಬಾರದು. ಸತ್ಯ ಅಮ್ಮ. ಮಗನೇ, ಅದು ಅವರಿಗೂ ಅನ್ವಯ ಆಗ್ತದಾ ಇಲ್ವೋ? ಆಗ್ತದೆ. ನೀವು ರಾಮನ ಹೆಂಡತಿ ಅಲ್ವಾ? ನಿಮ್ಮ ನವ ತಂದದ್ದು ಯಾಕೆ? ಮತ್ತೊಬ್ಬರ ಸೊತ್ತಿನ ಮೇಲೆ ಆಶೆ ಪಡುವವರಿಗೆ ಅದೇ ಭಾಷೆಯಲ್ಲಿ ಉತ್ತರ ಕೊಡಬೇಕು. ಸರಿ ಮಗನೇ. ರಾಮ ಬಂದ ಸುದ್ದಿ ಇಲ್ಲದೆ ಸೀತೆಯನ್ನು ನೋಡಿದ. ಈ ಬಂಟರೆಲ್ಲ ಬಂದ್ರೆ ಸುದ್ದಿ ಇಲ್ಲದೆ ಹೋಗ್ಲಿಕ್ಕುಂಟ? ಏನಂತ ತೋರಿಸಿಯೇ ಹೋಗ್ಬೇಕು. ಬೇಕಾದ್ರೂ ಒಂದು ಮಾಡದೆ ಹೋಗ್ಲಿಕ್ಕುಂಟ? ಖಂಡಿತ ಮಗನೇ. ಅಮ್ಮ, ಇನ್ನೂ ಒಂದುಂಟಮ್ಮ. ಏನಪ್ಪ? ಇದೆಲ್ಲ ದುಷ್ಟತನದಿಂದ ಸಂಪಾದಿಸಿದ್ದು. ಇದರಲ್ಲಿ ಯಾವುದು ಒಳ್ಳೆದಿಲ್ಲ, ಸ್ವಂತಿಗೆ ಯಾವುದಿಲ್ಲ ಮಗನೇ. ಈ ತೋಟವನ್ನು ನಾನು ಹಾಳು ಮಾಡದೆ ಹೋದ್ರೆ ನನ್ನ ದೇವರಿಗೆ ಕಷ್ಟ ಆದೀತು, ನಷ್ಟ ಆದೀತು, ಬೇಸರ ಆದೀತು. ಅಮ್ಮ ಮಗನೇ, ಆದ್ದರಿಂದ ನಿಮ್ಮಲ್ಲಿ ಒಂದು ಅಪ್ಪಣೆ ಕೊಡು. ಹೇಳುದು ನಾನು ಏನು? ಒಂದು ಸ್ವಲ್ಪ ಇದಕ್ಕೆ ಹೆಸರು ಅಶೋಕಾವನ. ನಿಜವಪ್ಪ. ಅಶೋಕ ಅಂತ ಹೇಳಿದ್ರೆ ಶೋಕರಹಿತವಾದದ್ದು ಅಂತ. ಆದ್ರೆ ಇಲ್ಲಿ ನನ್ನ ಸ್ಥಿತಿ ನೋಡಿ ಕೂಗುದಿಲ್ವಾ? ನಿಜ ಮಗನೇ. ಹೆಸರು ಮಾತ್ರ ಅಶೋಕಾವನ. ಇಲ್ಲಿ ಶೋಕದಲ್ಲೇ ಇರುವುದು ನೀನು. ಅದು ಗೊತ್ತಾಗ್ತದ ಅವನಿಗೆ? ಇಲ್ಲ. ಅವನಿಗೆ ಶೋಕ ಸಾಗರವನ್ನು ಮಾಡುತ್ತೇನೆ ನಾನು. ಬಂದವರನ್ನು ಹೇಗೆ ಬಡಿತೇನೆ ಗೊತ್ತುಂಟ? ಹೇಗೆ? ನೀ ಹೆದರಬೇಡಮ್ಮ. ಸರಿ, ನಿನ್ನಲ್ಲಿ ಒಂದು ಮಾತು ಕೇಳ್ತೇನೆ. ಏನಪ್ಪ? ನೀನು ಈಗಲೇ ಬರ್ತೀಯಾ? ನನ್ನ ಹೆಗಲಲ್ಲಿ ಕೂತ್ಕೊಂಡು ನಾ ಕರ್ಕೊಂಡು. ಬೇಡ ಮಗನೇ. ಹಾಗಿದ್ರೆ ನಿನ್ನವರೇ ಬರಬೇಕು, ಅವನನ್ನು ಕೊಲ್ಲಬೇಕು, ಮತ್ತೆ ಹೋಗ್ಬೇಕು. ನೀ ಅಲ್ಲಿವರೆಗೆ ಯಾವ ಬೇಸರ ಮಾಡಬೇಡ. ಸರಿ. ಶ್ರೀರಾಮ ನಾಮವನ್ನು ಹೇಳ್ತಾ ಇರು. ನನಗೊಂದು ಸ್ವಲ್ಪ ಕೆಲಸ ಉಂಟು. ತೋಟದೊಳಗೆ ಹೋಗಿ ಮತ್ತೆ ಹೋಗುವಾಗ ನಾನು ಹೇಳುವುದಿಲ್ಲ, ನಾ ಹೋಗ್ತೇನೆ. ಒಂದೇ ದಿವಸ ಇರುವುದು. 29 ದಿವಸ ಆಯ್ತು, ಎಂಥದ್ದಿಲ್ಲ ಹೊಟ್ಟೆಗೆ. ಇಟ್ಟರವರೆಗೆ ಹಸಿಯೂ ಆಗಿರ್ಲಿಲ್ಲ. ಈಗ ಸ್ವಲ್ಪ ಹಸಿವು ಆಗ್ತದೆ. ರಾವಣನಿಗೆ ಸ್ವಲ್ಪ ಹಸಿವು ಹುಟ್ಟಿಸಬೇಕು ಅಂತ. ಅದಕ್ಕೆ ಬರ್ತೀನಮ್ಮ. ರಾಮನ ದೂತ ನೀನು. ನಿನ್ನ ಮನಸ್ಸಿಗೆ ಏನು ತೋಚುತ್ತದೋ ಹಾಗೇ ಮಾಡಿ. ಹೋಗಿ ಬಾಕಂತ.